ಆಗಸ್ಟ್ 27ರಂದು ನಡೆಯುವ ಮಹಾಚೌತಿಗೆ ಮನೆಯಲ್ಲಿ ಸಾರ್ವಜನಿಕವಾಗಿ ಪೂಜೆಗೊಳ್ಳುವ ಸಾಂಪ್ರದಾಯಿಕವಾಗಿ ಮಾಡುವ ಮಣ್ಣಿನ ಗಣಪತಿ ವಿಗ್ರಹಗಳ ರಚನೆಗೆ ಅಂತಿಮ ರೂಪ ಬರುತ್ತಿದ್ದು ಕಲಾಸಕ್ತ ಜನರು ವಿಗ್ರಹ ರಚನೆಯನ್ನ ವೀಕ್ಷಣೆ ಮಾಡುತ್ತಿರುವುದು ಕಂಡುಬಂದಿದೆ. ಬ್ರಹ್ಮಾವರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಬಳಿಯಲ್ಲಿ ಕಳೆದ 35 ವರ್ಷದಿಂದಲೂ ಗಣಪತಿ ವಿಗ್ರಹ ರಚನೆ ಮಾಡುತ್ತಿರುವ ಹಂದಡಿ ವೆಂಕಟೇಶ್ ನಾಯ್ಕ್ ಮತ್ತು ಸಹಾಯಕರು 2 ತಿಂಗಳಿಂದ ಇಲ್ಲಿನ ಪರಿಸರದ ನಾನಾ ಭಾಗದ ಸಾರ್ವಜನಿಕ ಗಣೇಶೋತ್ಸವಕ್ಕೆ 80ರಷ್ಟು ಗಣಪತಿ ವಿಗ್ರಹಗಳು ಜೀವ ಪಡೆಯುತ್ತಿವೆ. ಕುಂದಾಪುರ ಭಾಗದಿಂದ ಅವೇ ಮಣ್ಣು ತಂದು ಹದಗೊಳಿಸಿ ಮರದ ಪೀಠದಲ್ಲಿ ಗಣಪತಿಯ ಮೂರ್ತಿ ರಚನೆ ಮಾಡಿ ನಿಸರ್ಗದತ್ತ ಬಣ್ಣಗಳಿಂದ ಅಲಂಕೃತಗೊಳಿಸಿ ಮಹಾಚೌತಿಯಂದು ಬೆಳಿಗ್ಗೆ ಮೂರ್ತಿಗೆ ಅಂತಿಮ ಸ್ಪರ್ಶದ ದೃಷ್ಟಿ ನೀಡಿ ಕೊಡಲಾಗುತ್ತಿದೆ. ವಿಗ್ರಹ ರಚನೆಯ ಕಲಾವಿದರು ವಿರಳವಾಗುತ್ತಿರುವ ಕಾಲಘಟ್ಟದಲ್ಲಿ ಹಗಲು ഇരുಳು ಎನ್ನದೆ ವಿಗ್ರಹ ರಚನೆಯನ್ನ ಮಾಡಿ ವಿಶ್ವದಾದ್ಯಂತ ನಡೆಯುವ ಗಣೇಶೋತ್ಸವಕ್ಕೆ ಪೂಜೆಯಲ್ಲಿ ಪ್ರಥಮ ಸ್ಥಾನ ಪಡೆಯುವ ಮತ್ತು ಮಣ್ಣಿನಿಂದ ಮಾಡುವ ಸಾಂಪ್ರದಾಯಿಕ ಗಣೇಶ ವಿಗ್ರಹ ರಚನೆಯ ಕಲೆಯನ್ನ ಮುಂದುವರಿಸಿಕೊಂಡು ಬರುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಬ್ರಹ್ಮಾವರ. ಪೂರ್ಣ ಭರವಸೆಯ 10,100 ಕೋಟಿ ರೂಪಾಯಿ ವ್ಯವಹಾರ. ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದೆ ಎಸ್ಸಿಡಿಸಿಸಿ ಬ್ಯಾಂಕ್. 19 ಬಾರಿ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ, 18 ಬಾರಿ ನಬಾರ್ಡ್ ಪ್ರಶಸ್ತಿ ಪಡೆದ ರಾಜ್ಯದ ಬ್ಯಾಂಕ್. ಎಸ್ಸಿಡಿಸಿಸಿ ಬ್ಯಾಂಕ್ ಜನೋಪಯೋಗಿ ಸಾಲ ಯೋಜನೆಗಳು, ಕೃಷಿ, ಹೈನುಗಾರಿಕೆ, ವ್ಯಾಪಾರ ಉದ್ದೇಶಗಳಿಗೆ ಸಾಲ, ಸ್ವಸಹಾಯ ಗುಂಪುಗಳಿಗೆ ವೇತನಾಧಾರಿತ ಸಾಲ, ಕೈಗಾರಿಕೆ ಮತ್ತು ಸೇವಾ ಘಟಕ ವಾಸ್ತವ್ಯದ ಮನೆ ಸಾಲ ಸೌಲಭ್ಯ, ಚಿನ್ನಾಭರಣ ಈಡಿನ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲ, ಆಕರ್ಷಕ ಬಡ್ಡಿ ದರದಲ್ಲಿ ತಕ್ಷಣ ಸಾಲ ಮಂಜೂರು. 107 ವರ್ಷಗಳ ಸಾರ್ಥಕ ಸೇವೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ ಬೈಲ್, ಮಂಗಳೂರು.